ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿ ಕೊರೋನಾ ಮೂರನೇ ಅಲೆಯನ್ನು ಹರಡುವುದನ್ನು ಯಶಸ್ವಿಯಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ನಗರದ ನೈರ್ಮಲ್ಯ ಹಾಗೂ ಸ್ವಚ್ಛತೆ ಕಾಪಾಡುವ ಕಾರ್ಯಕ್ಕೆ ನಗರಸಭೆ ವತಿಯಿಂದ ಅಗತ್ಯ ರಾಸಾಯನಿಕ ಸಾಮಗ್ರಿಗಳನ್ನು ಖರೀದಿಸಲು ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನಿಸಲಾಯಿತು. ಹಿರಿಯೂರು ನಗರದ ನಗರಸಭೆ ಕೌನ್ಸಿಲ್ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷರಾದ ಶಂಶು ನೀಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಈ ಹಿಂದೆ 14/7/2021 ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ಇವರು ನಿಲಂಬಣೆಯಲ್ಲಿರಿಸಿದ ನಿರ್ಣಯಗಳನ್ನು ಪುನಃ ಕೌನ್ಸಿಲ್ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆಯಲ್ಲಿ ನಿರ್ಮಿಸಿರುವ ಹೊಸ ಕಚೇರಿ ಕಟ್ಟಡ ಉದ್ಘಾಟನೆಗೆ ಸಂಬಂಧಿಸಿದಂತೆ ಈಗಿರುವ ಹಾಲಿ ನಗರಸಭೆ ಕಟ್ಟಡ ಕೆಲಸಕ್ಕೆ ಯೋಗ್ಯವಲ್ಲ ಎಂಬುದಾಗಿ ಲೋಕೋಪಯೋಗಿ ಇಲಾಖೆ ವರದಿ ನೀಡಿರುವುದರಿಂದ ತ್ವರಿತವಾಗಿ ಸದರಿ ಕಟ್ಟಡ ಖಾಲಿ ಮಾಡಿ ಹೊಸ ಕಟ್ಟಡಕ್ಕೆ ನಗರಸಭೆ ಕಚೇರಿ ಸ್ಥಳಾಂತರಿಸಲು ಶಾಸಕರನ್ನು ಭೇಟಿ ಮಾಡಿ ಶೀಘ್ರವೇ ಉದ್ಘಾಟನೆ ದಿನವನ್ನು ನಿಗದಿಪಡಿಸುವಂತೆ ಸಭೆಯಲ್ಲಿ ನಗರಸಭೆ ಸದಸ್ಯರು ಸರ್ವಾನುಮತದಿಂದ ಒತ್ತಾಯಿಸಿದರು. ಹಿರಿಯೂರು ವೇದವತಿ ನಗರದಲ್ಲಿನ ಬಸ್ ಸ್ಟ್ಯಾಂಡ್ ಹತ್ತಿರ 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೈಗೊಂಡಿರುವ ಶೌಚಾಲಯ ಕಾಮಗಾರಿ ಪರಿಷ್ಕೃತ ಅಂದಾಜು ಪಟ್ಟಿ ತಯಾರಿಸಿ ಮರು ಟೆಂಡರ್ ಕರೆಯುವ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಕಾಮಗಾರಿ 2018-19 ಸಾಲಿನಾಗಿದ್ದು ಸ್ಥಳದ ಅಭಾವದಿಂದ ಕಾಮಗಾರಿ ನಿರ್ವಹಿಸಲು ಸಾಧ್ಯವಾಗಿಲ್ಲದಿದ್ದು ಈಗ ಹಳೆ SR ದರದಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದಾಗಿ ಗುತ್ತಿಗೆದಾರರು ಹೇಳುತ್ತಿದ್ದು ಸ್ಥಳ ನಿಗದಿಪಡಿಸಿಕೊಂಡು ಪರಿಷ್ಕೃತ ಅಂದಾಜು ಪಟ್ಟಿ ತಯಾರಿಸಿ ಕಾಮಗಾರಿ ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಹಿರಿಯೂರು ನಗರದ ಘನತ್ಯಾಜ್ಯ ವಸ್ತುಗಳ ನಿರ್ವಹಣಾ ಘಟಕಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಿರುವ 11 kV ಮಾರ್ಗ 1.63 kV ಮತ್ತು 1.25 kV ಪರಿವರ್ತಕಗಳನ್ನು ಸ್ಥಳಾಂತರಿಸಲು ಠೇವಣಿ ವಂತಿಕೆ ಶುಲ್ಕ 5,45,000 ರೂಪಾಯಿಗಳನ್ನು ಬೆಸ್ಕಾಂ ಇಲಾಖೆಯವರಿಗೆ ಪಾವತಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಮಗಾರಿ ನಿರ್ವಹಿಸುವುದು ತುರ್ತು ಇರುವುದರಿಂದ ಠೇವಣಿ ಮೊತ್ತವನ್ನು ನಗರಸಭೆ ನಿಧಿಯಿಂದ ಪಾವತಿಸಿ ತುರ್ತಾಗಿ ಪರಿವರ್ತಕಗಳನ್ನು ಸ್ಥಳಾಂತರಿಸಲು ಕೋರುವಂತೆ ನಿರ್ಣಯ ಕೈಗೊಳ್ಳಲಾಯಿತು. ಹಿರಿಯೂರು ನಗರದಲ್ಲಿ ಕುಡಿಯುವ ನೀರಿನ ನಳ ಸಂಪರ್ಕ ನಲ್ಲಿಗಳು ಕಾಯಂ ನಲ್ಲಿಗಳಿಗಿಂತ ಅನಧಿಕೃತ ನಲ್ಲಿಗಳು ಹೆಚ್ಚಾಗಿದ್ದು ದಂಡ ಕಟ್ಟಿಸಿಕೊಂಡು ಸಕ್ರಮಗೊಳಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶದಂತೆ ಅನಧಿಕೃತ ನಲ್ಲಿಗಳನ್ನು ತೆರವುಗೊಳಿಸಬೇಕಾಗಿರುತ್ತದೆ. ಇಲ್ಲವೇ ನಿಯಮಾನುಸಾರ ದಂಡ ಪಾವತಿಸಿಕೊಂಡು ಅನಧಿಕೃತ ನಲ್ಲಿಗಳನ್ನು ಸಕ್ರಮೀಕರಣಗೊಳಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಹಿರಿಯೂರು ನಗರದ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಕಚೇರಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಕಂಪ್ಯೂಟರ್ ಪ್ರಿಂಟರ್ಗಳನ್ನು ಖರೀದಿಸುವ ಹಾಗೂ ಗಣಕಯಂತ್ರಗಳ ನಿರ್ವಹಣೆಯನ್ನು ವಾರ್ಷಿಕ ಟೆಂಡರ್ ಕರೆಯುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಕಾಲದಲ್ಲಿ ಸಾರ್ವಜನಿಕರಿಗೆ ಸೇವೆಗಳನ್ನು ತಂತ್ರಾಂಶದ ಮೂಲಕ ಪ್ರಕ್ರಿಯೆ ನಡೆಸಬೇಕಾಗಿದ್ದು ಕಚೇರಿಯಲ್ಲಿ ಗಣಕಯಂತ್ರಗಳು ಪ್ರಿಂಟರ್ಗಳು UPS ಅವಶ್ಯಕತೆ ಇರುವುದರಿಂದ ಅದಕ್ಕನುಗುಣವಾಗಿ ಗಣಕಯಂತ್ರಗಳ ನಿರ್ವಹಣೆಗೆ ವಾರ್ಷಿಕ ಟೆಂಡರ್ ಅನ್ನು ಕರೆದು ಕ್ರಮ ವಹಿಸಲು ನಿರ್ಧರಿಸಲಾಯಿತು. ಹಿರಿಯೂರು ನಗರದ ವಾರ್ಡ್ ನಂಬರ್ 19ರ AK ಕಾಲನಿಗೆ ಆ ವಾರ್ಡ್ನಿಂದ ಆಯ್ಕೆಯಾಗಿರುವ ಸದಸ್ಯರಾದ YPD ದಾದಾಪೀರ್ ರವರು ಆ ಪ್ರದೇಶಕ್ಕೆ ಇಂದಿರಾನಗರ ಎಂದು ನಾಮಕರಣ ಮಾಡುವ ಬಗ್ಗೆ ಬರೆದಿರುವ ಪತ್ರದ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಸುತ್ತೋಲೆ ಪೌನಿ GPS ಪ್ರತಿಮೆ ನಾಮ CR 2012 ಡಿಸೆಂಬರ್ 17ರ ಆದೇಶದಂತೆ ಕ್ರಮ ವಹಿಸಲು ತೀರ್ಮಾನಿಸಲಾಯಿತು. ಹಿರಿಯೂರು ನಗರದ TB ಸರ್ಕಲ್ನ ಬಬ್ಬೂರು ಕ್ರಾಸ್ ಬಳಿ ಇರುವ APMC ಮಾರುಕಟ್ಟೆ ವೃತ್ತಕ್ಕೆ ನಾಡಪ್ರಭು ಕೆಂಪೇಗೌಡ ಎಂದು ನಾಮಕರಣ ಮಾಡುವ ಬಗ್ಗೆ ಸದಸ್ಯರಾದ HM ಗುಂಡೇಶ್ ಕುಮಾರ್ ಅವರಿಂದ ಬಂದಿರುವ ಪತ್ರದ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಸುತ್ತೋಲೆ ಪೌನಿ GPS ಪ್ರತಿಮೆ ನಾಮ CR 2012 ಡಿಸೆಂಬರ್ 17ರಂತೆ ಕ್ರಮ ವಹಿಸಲು ತೀರ್ಮಾನಿಸಲಾಯಿತು. ಈಗಾಗಲೇ ಹಿರಿಯೂರು ನಗರದಲ್ಲಿನ ಪೌರ ಕಾರ್ಮಿಕರ ಬೆಳಗಿನ ಉಪಹಾರ ಖರೀದಿಸಲು ಟೆಂಡರ್ ಕರೆದಿದ್ದು ಅದು ಅನುಮೋದನೆಯಾಗುವವರೆಗೆ ನಗರದ ಇಂದಿರಾ ಕ್ಯಾಂಟೀನ್ನಲ್ಲಿ ನಗರದ ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ನೀಡಲು ಇಂದಿನ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಧರಿಸಲಾಯಿತು. ಹಿರಿಯೂರು ನಗರದ ಚಳ್ಳಕೆರೆ ರಸ್ತೆಯಲ್ಲಿನ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕೃಷಿ ಇಲಾಖೆಯವರೆಗೆ ಆಕ್ಸಿಡೆಂಟ್ ಝೋನ್ ಎಂಬುದಾಗಿ ಗುರುತಿಸಲಾಗಿದ್ದು ಈ ಭಾಗದಲ್ಲಿ ವಿದ್ಯುತ್ ದೀಪಗಳಿಲ್ಲ. ಅಲ್ಲದೆ ಹಂದಿ ಕಾಟ ಹೆಚ್ಚಾಗಿರುವುದರಿಂದ
ರಸ್ತೆಗಳಿಗೆ ಅಡ್ಡ ಬಂದು ಅಪಘಾತ ಸಂಭವಿಸುತ್ತದೆ. ಈ ಬಗ್ಗೆ ಮಾನ್ಯ ಪೌರಾಯುಕ್ತರು ಹಾಗೂ ಅಧ್ಯಕ್ಷರು ಗಮನ ಹರಿಸಬೇಕು ಎಂಬುದಾಗಿ ಸದಸ್ಯರು ಹಾಗೂ ವಕೀಲರಾದ ತಿಪ್ಪೇಸ್ವಾಮಿ ಕೌನ್ಸಿಲ್ ಸಭೆಗೆ ಮನವಿ ಮಾಡಿದರು. ಇದಕ್ಕೆ ಧ್ವನಿಗೂಡಿಸಿದ ಸದಸ್ಯ ಮಹೇಶ್ ಪಲ್ಲರ್ ಅವರು ಈ ಬಗ್ಗೆ ಮುಂದಿನ ಕೌನ್ಸಿಲ್ ಸಭೆಗೆ ಬೆಸ್ಕಾಂ ಇಲಾಖೆ, ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಅವರಿಂದ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕು ಎಂಬುದಾಗಿ ಹೇಳಿದರು. ಈ ಸಭೆಯ ಅಧ್ಯಕ್ಷತೆಯನ್ನು ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶಂಶು ನೀಸರ್ ಅವರು ವಹಿಸಿದ್ದರು. ಸಭೆಯಲ್ಲಿ ಉಪಾಧ್ಯಕ್ಷರಾದ BN ಪ್ರಕಾಶ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಚಿತ್ರಜಿತ್ ಯಾದವ್ ಹಾಗೂ ಪೌರಾಯುಕ್ತದ ಉಮೇಶ್, ಸದಸ್ಯರುಗಳಾದ ಮಹೇಶ್ ಪಲ್ಲವ, YPD ದಾದಾಪೀರ್, ರತ್ನಮ್ಮ, ಕವಿತಾ, C ಮಂಜುಳಾ, ಅಜಯ್ ಕುಮಾರ್, GS ತಿಪ್ಪೇಸ್ವಾಮಿ, ಗುಂಡೇಶ್ ಕುಮಾರ್, M ಸುರೇಖಾ, ಈರಲಿಂಗೇಗೌಡ, ಜಯವಾಣಿ, ಮೊದಲ ಮರಿಯ, VK ಅಪೂರ್ವ, C ಅಂಬಿಕಾ, ದೇವೀರಮ್ಮ, ಶಿವರಂಜಿನಿ, ಸೈಯದ್ ಜಬೀವುಲ್ಲಾ, ವಿಠ್ಠಲ್ ಪುಟ್ಟರಂಗ, ಬಾಲಕೃಷ್ಣ, ಮಂಜುನಾಥ್, ಗೀತಾ ಗಂಗಾಧರ್, BN ತಿಪ್ಪೇಸ್ವಾಮಿ, ಮಹಿಪಾಲ ಕುಮಾರ್ ಸೇರಿದಂತೆ ನಗರಸಭೆ ಆಡಳಿತ ಮಂಡಳಿ ಭಾಗವಹಿಸಿದ್ದರು. ನಾವು ಏನೂ ಕೊಡ್ಲಿಕ್ಕಾಗಿಲ್ಲ. ಅಟ್ಲೀಸ್ಟ್ ನಾವು ಅಲ್ಲಿ ಇರ್ತಕ್ಕಂಥ ಒಂದು ವಿದ್ಯುತ್ ಬೆಳಕನ್ನ ಕೊಟ್ಟರೆ ಅಟ್ಲೀಸ್ಟ್ ಸುಮಾರು 60 ರಿಂದ 70 ಗುಡಿಸಲು ನಿವಾಸಿಗಳಿದ್ದಾರೆ. ಅಲ್ಲಿ ಓಡಾಡತಕ್ಕಂಥ ವ್ಯವಸ್ಥೆ ಇಲ್ಲ. ಆ ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು 62,000 ರೂಪಾಯಿ ಈಗಾಗಲೇ ನಾವು ಪೇಮೆಂಟ್ ಮಾಡಿದ್ವಿ ಬೆಸ್ಕಾಂನವರಿಗೆ. ನೀವು ಕೂಡ ಅದ್ರ ಬಗ್ಗೆ ಸಂಬಂಧಪಟ್ಟ ಕಡತನ ತಾವು ಪರಿಶೀಲನೆ ಮಾಡಿದ್ರೆ ಯಾಕೆ ಇದ್ರ ಬಗ್ಗೆ ಉದಾಸೀನ ಅಂದ್ರೆ, ಈಗ ಈ ಸ್ಲಮ್ಗಳು ಅಂತಂದ್ರೆ ಅಧಿಕಾರಿಗಳಿಗೆ ನಿರ್ಲಕ್ಷ್ಯನ ಅಥವಾ ನೀವು ನೇರವಾಗಿ ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಇನ್ನೊಂದು, ಚಳ್ಳಕೆರೆ ಪ್ರಮುಖ ಪ್ರಧಾನ ರಸ್ತೆ ಎಲ್ಲಿ ಆಂಜನೇಯ ದೇವಸ್ಥಾನದಿಂದ ಕೃಷಿ ಇಲಾಖೆ ಮುಂಭಾಗದವರೆಗೂ ಕೂಡ ದಿಸ್ ಈಸ್ ಒನ್ ಆಫ್ ದಿ ಸ್ಪಾಟ್ ಆಕ್ಸಿಡೆಂಟ್ ಝೋನ್ ಅಂತ ಮೆನ್ಷನ್ ಆಗಿದೆ. ಆ ಆಕ್ಸಿಡೆಂಟ್ ಝೋನ್ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿದ್ಯುತ್ ಬಲ್ಬ್ ಸಮೇತ ಪ್ರಧಾನ ರಸ್ತೆ ಇಲ್ಲ. ಇದು ಮೂರನೇ ಸಭೆಯಲ್ಲಿ ಇದು ಪ್ರಸ್ತಾಪ ಮಾಡಿದ್ರು. ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾದ್ರೂ ಅಧಿಕಾರಿಗಳು ನಾವು ಮೌಖಿಕ ಕೇಳಿದಾಗ ಏನ್ ಹೇಳ್ತಾರೆ, ಅಲ್ಲಿ ಮರಗಳು ಬೆಳೆದಿದ್ದಾವೆ, ಮರಗಳನ್ನ ರಿಮೂವ್ ಮಾಡ್ಲಿಕ್ಕೆ ನಾವು ಫಾರೆಸ್ಟರ್ ಅನುಮತಿ ಕೇಳಬೇಕು ಅಂತ ಹೇಳ್ತಾರೆ. ಅದು ಎಷ್ಟು ಸೌಜನ್ಯ ನೀವು ಕೊಡ್ರಿ ಆ ಮಾತು. ನೀವು ಹೇಳಿದ್ರಿ ನನಗೆ ಐ ಇನ್ಪ್ಲೇಸ್ ಬರ್ತೈತೆ, ಐ ಫೋನ್ ಬರ್ತೈತೆ ಅಂತ ನಾನು ಹೇಳಿದ್ರೆ ಸರ್ ಇಲ್ಲಿ ಯಾಕೆ ಅನ್ಬೋದೈತೆ ಅಂತಾರೆ ಕೌನ್ಸಿಲ್ ಮಾಡಿದಾಗ ಒಂದು ನಿಮಿಷ ಸದಸ್ಯ ಏನಾಗುತ್ತಂದ್ರೆ, ನಾವು ಅನುಮೋದನೆ ಕೊಡೋಕ್ಕೂ ಮತ್ತೊಂದು ಮಗದಕ್ಕೆ ಎಲ್ಲದಕ್ಕೂ ಬಂದು ಯಾವ್ದೋ ಫೋನ್ ಬಂತಂದ್ರೆ ಅಲ್ಲಿ ಸದಸ್ಯರು ಕುಂಡಿಸ್ಕೊಂಡು ಆ ವಾರ್ಡ್ನಾಗೆ ಸಾರ್ವಜನಿಕರಿಗೆ ಜವಾಬ್ದಾರಿ ಕೊಡೋದು ಇದು. ಯಾಕೆಂದ್ರೆ ಯಾವ್ದೋ ಇಂಪ್ಲೇಸ್ ಬಂತು, ಯಾವ್ದೋ ಫೋನ್ ಬಂತಂದ್ರೆ ನೀವು ಅವ್ರಿಗೆ ಕೈ ಕೆಳಗಿರ್ತೀರ, ಎದುರ್ತೀರ ಅನ್ನೋದಾದ್ರೆ ಮತ್ತೆ ಇಲ್ಲೇ ಯಾಕೆ ಅನುಮೋದನೆ ತಾಂತಾರೆ. ಒಂದು ಉದಾಹರಣೆ, ಮಂದಿಗಳು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ಓಡಾಡ್ತಕ್ಕಂಥ ದ್ವಿಚಕ್ರ ವಾಹನಗಳು ನಡ್ಕೊಂಡು ಬಿದ್ದು ಸ್ಪೈನಲ್ ಕಾರ್ಡ್ ಹೋಯಿತು ಅಂತ ನಾನು ಹಿಂದೆ 2ನೇ ಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ. ಮನೆ ಪೌರಾಯುಕ್ತರೆ ಯೋಜನೆ ಮಾಡ್ತೀವಿ. ಕೆಲಸ ಆಗ್ಬೇಕಾದ್ರೆ ನಮಗೇನಾದ್ರೂ ಅದರಲ್ಲಿ ಭಾಗಿಯಾಗೋದು ಅಧಿಕಾರ ಇದೆಯೋ ಇಲ್ವೋ ಅಷ್ಟೇ. ಇದೆಯಾ? ನಮ್ಮ ಇಂಜಿನಿಯರ್ ಪಾಠ ಕೊಡೋದಕ್ಕೆ ಯಾರು ಇಂಜಿನಿಯರ್? ಯಾರು? ಹರ್ಷ. ಎದಳ್ರಿ ಯಾರು ಹರ್ಷ? ಯಾವ ಇಂಜಿನಿಯರ್ ಅಂತಾನೆ ಗೊತ್ತಿಲ್ಲ ನಮ್ಗೆ. ಇಂಜಿನಿಯರ್ ಯಾರು ಅಂತಾನೆ ಗೊತ್ತಿಲ್ಲ. ಇವತ್ತು ನೋಡ್ತಿರೋದು ಅಷ್ಟೇ ಮುಖನ. ಸರಿನಾ? ಈಗ ನೋಡ್ತಿರೋದು ಇವಾಗಲೇ ನೋಡ್ತಿರೋದು. ಏನಪ್ಪ ಏನ್ ತಿಳಿಸಿದ್ಯಪ್ಪ ನೀನು? ನಾವು ಬಾಳಲ್ಲಿ ಏನಾದ್ರು ವರ್ಕ್ ಆಗಬೇಕು ಅದಕ್ಕೆ ತಿಳಿಸಿದ್ದೀರಾ? ಈಗ ನೋಡೋಣ, ನಿಮ್ಗೆ ತಿಳಿಸಿದ್ದಾರೇನಾ? ತಿಳಿಸಿದ್ದಾರಾ? ಏನಪ್ಪ ಮೈ ಕೊಡ್ರಿ, ಕೊಡ್ರಿ ಮೈ ಕೊಡ್ರಿ, ಕೊಡ್ರಿ ಬಸ್ ಅವ್ರು ಆನ್ಸರ್ ಮಾಡಿ ಕೊಡ್ರಿ.
ಎಷ್ಟು ತಿಂಗಳಾಯ್ತು ಬಂದು ನೀವು? ಆಯ್ತು ಇಲ್ಲಿಗೆ ಇವ್ರು ಬರ್ಸಿದ್ರೆ ಒಂದ್ ನಿಮಿಷ ಎಷ್ಟು ತಿಂಗಳಾಯ್ತು ಬಂದು? 4ರಿಂದ 5 ತಿಂಗಳಾಯ್ತಾ? ಬನ್ರಿ ನಮ್ಮ ಮನೆ ಹತ್ರ ನಾನು ವರ್ಕ್ ಆಗಿದೆ ತೋರಿಸ್ತೀನಿ. ಅದು ಹೆಂಗಾಗಿದೆ ಅಂತ ನೋಡ್ಕೊಂಡು 5 ತಿಂಗಳಾಗಿರ್ಬೋದು ಅದಷ್ಟೇ. ಆಯ್ತು ಅಲ್ಲ ಬಂದು ನೋಡ್ಬೇಕು, ನೋಡ್ಬಿಟ್ಟು 5 ತಿಂಗಳಾಯ್ತು ಹೋಗಿದ್ದೀರಲ್ಲ, 5 ತಿಂಗಳಾದ್ರೆ ಇವಾಗಲೇ ನಿಮ್ ಮುಖ ನೋಡ್ತೀರ ನಾನು. ಇನ್ನೊಂದ್ಸರಿ ಮನವಿ ಮಾಡ್ತೇವೆ. ಓದ್ಕೊಂಡ್ಜನ ನಾವು ನ್ಯಾಯವಾಗಿ ಇರ್ಲಿಲ್ಲ ಅಂತಂದ್ರೆ ಯಾವುದೇ ಬಾಡಿಗೆ ಕೆಲಸ ಮಾಡ್ಕೊಬೇಕಾಗುತ್ತೆ. ಬರೀ ನಾಯಿ ಮಾಡೋ ಬರೀ 5 ಗಂಟೆ ಆಯ್ತು ಅಂತಂದ್ರೆ ಅವ್ರಿಗೂ ಬಡವ ಆ ಕಡೆ ಹೋಗ್ಬಾರ್ದಾಯ್ತು ಓದ್ಬಿಟ್ಟು. ಹೊಸ ಭರವಸೆ, ಹೊಸ ಆರಂಭ, ಹೊಸ ಗುರಿ, ಹೊಸ ಉಲ್ಲಾಸ. ಎಲ್ಲರಿಗೂ ಹೊಸ ಆರಂಭದ ಈ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಶುಭ ಕೋರುವವರು ಎಂಆರ್ ಗಿರೀಶ್, ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮುತ್ತುಗದಹಳ್ಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಕೃಷಿ ರೈತ ಬಂಧು ವೇದಿಕೆ, ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.